ಸರ್ವಧರ್ಮೀಯರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಿ ಕತ್ತಲಲ್ಲಿರುವ ಸರ್ಕಾರಕ್ಕೆ ಬೆಳಕು ತೋರಿಸುವ ನಿಟ್ಟಿನಲ್ಲಿ ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಪಂಚಿನ ಆಗ್ರಹ ನಗರದ ಅಮರ್ ಜವಾನ್ ಸ್ಮಾರಕದ ಬಳಿ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿಯವರು ಮಾತನಾಡಿ, ಹಿಂದುತ್ವದ ಆಧಾರದಲ್ಲಿ ಆಡಳಿತಕ್ಕೆ ಬಂದ ಬಿಜೆಪಿ ಸರ್ಕಾರ ದೇವಸ್ಥಾನಗಳನ್ನು ಕೆಡವುವ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುತ್ತಿದ್ದು, ಈಗ ಎಲ್ಲಿ ಹೋಗಿದೆ ಇವರ ಹಿಂದುತ್ವ ಎಂದು ಪ್ರಶ್ನಿಸಿದರು. ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಜನರನ್ನ ಮೋಸಗೊಳಿಸಿ ಅಧಿಕಾರಿಗಳನ್ನ ಬಲಿಪಶು ಮಾಡುತ್ತಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಆಡಳಿತ ನಡೆಸುವ ಯಾವುದೇ ನೈತಿಕತೆ ಇಲ್ಲ ಎಂದು ಹೇಳಿದರು. ಸನ್ನಿವೇಶದಲ್ಲಿ ದೇವಾಲಯಗಳನ್ನೇ ಕೆಡುವಾಗ ಈ ಸರ್ಕಾರದ ನಿಲುವುಗಳೇನು? ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಿಜೆಪಿಯ ಧರ್ಮದ ಆಧಾರಿತದಲ್ಲಿ ಆಡಳಿತಕ್ಕೆ ಬಂದಂತ ಪಕ್ಷಗಳು ಆಡಳಿತವನ್ನು ನಡೆಸ್ತಾ ಇದೆ. ಇವತ್ತು ನಂಜನಗೂಡಿನಲ್ಲಿ ಒಂದು ದೇವಾಲಯ, ಅದು ಧಾರ್ಮಿಕ ವಿಧಿವಿಧಾನ ಪ್ರಕಾರ ಒಂದು ದೇವಸ್ಥಾನ ತಂತ್ರಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟು ಶಿವನ ಆರಾಧನೆಯನ್ನು ಮಾಡುವುದರ ಮೂಲಕ ಆಂಜನೇಯ ಸಹಿತ ಅನೇಕ ದೇವರುಗಳನ್ನೆಲ್ಲ ಪ್ರತಿಷ್ಠೆ ಮಾಡಿದಂತ ಒಂದು ದೇವಸ್ಥಾನವನ್ನು ಇವತ್ತು ಇವರದೇ ಬಿಜೆಪಿ ಸರ್ಕಾರದೇ ಅಧಿಕಾರಿಗಳು ಬಂದು ಜೆಸಿಪಿಯ ಮೂಲಕ ಕೆಡವಿದಾಗಲೂ ಇವರು ಅದನ್ನು ಪ್ರತಿಪಾದಿಸುವಂತ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ನಾವು ಇವತ್ತು ಉಲ್ಲೇಖ ಮಾಡುವಂತದ್ದು, ಈ ದೇಶದಲ್ಲಿ 1991ನೇ ಇಸವಿಯ ನಂತರ ರಾಮರಾಜ್ಯದ ಕನಸನ್ನು ಬಿಜೆಪಿಗರು ಬಹಳ ದೊಡ್ಡ ಮಟ್ಟಿಗೆ ಪ್ರಚಾರವನ್ನು ಮಾಡಿ 96ರಲ್ಲಿ ಅಯೋಧ್ಯೆಯ ಇವತ್ತು ರಾಮ ಮಂದಿರದ ಕಟ್ಟುವಲ್ಲಿ ಬಾಬರ್ ಮಸೀದಿಯನ್ನು ಕೆಡವಿ ಈ ದೇಶದಲ್ಲಿ ಏನೋ ಒಂದು ರಾಮರಾಜ್ಯವನ್ನು ಕಟ್ಟುತ್ತೇವೆ ಅಂತ ಹೇಳುವ ನಿಟ್ಟಿನಲ್ಲಿ ದೊಡ್ಡ ಹೋರಾಟದ ಮೂಲಕ ಇವತ್ತು ಅಧಿಕಾರಕ್ಕೆ ಬಂದಿರುವಂತ ಬಿಜೆಪಿಗೆ ನಾನು ಸಾವಿರಾರು ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಪಾದ್ ಪಾಣಾಜಿ ಅವರು ಮಾತನಾಡಿ, ಹಿಂದುತ್ವದ ಅಜೆಂಡಾದಿಂದ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ನಂಜನಗೂಡಿನಲ್ಲಿ ದೇವಸ್ಥಾನಗಳನ್ನು ಒಡೆದ ಘಟನೆಯನ್ನ ಅಧಿಕಾರಿಗಳ ತಲೆಗೆ ಕಟ್ಟಲು ಹೊರಟಿದೆ. ಆದರೆ ಕಾಂಗ್ರೆಸ್ ಯಾವತ್ತೂ ಕಪಟ ಹಿಂದುತ್ವ ಮಾಡಿಲ್ಲ, ಹಿಂದುತ್ವಕ್ಕೆ ರಾಜಕೀಯಕ್ಕೆ ಬಳಸಿಲ್ಲ. ಈ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರದ ನಿಲುವೇನು ಎಂದು ಪ್ರಶ್ನಿಸಿದ್ರು. ಸರ್ಕಾರ ಕೊರೋನಾ ಸಂದರ್ಭದಲ್ಲಿ ಜನರ ಅನ್ನದ ಬಟ್ಟಲನ್ನು ಕಿತ್ತುಕೊಳ್ಳುವ ಪ್ರಯತ್ನವನ್ನ ಮಾಡಿತು. ಅದೆಷ್ಟೋ ಯುವಕರು ಉದ್ಯೋಗವನ್ನ ಕಳ್ಕೊಳ್ಳುವ ಪ್ರಯತ್ನವನ್ನ ಈ ಸರ್ಕಾರದಿಂದ ಆಯಿತು. ಆದ್ರೆ ಯಾರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಧ್ವನಿಯನ್ನ ಸರ್ಕಾರದ ವಿರುದ್ಧ ಎತ್ತಿದ್ರು. ಆದ್ರೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಆಗಲಿಲ್ಲ. ಆದ್ರೆ ಯಾವಾಗ ಜನರ ಹಿಂದೂ, ಮುಸಲ್ಮಾನ, ಕ್ರೈಸ್ತನ, ಜೈನ ಪ್ರತಿಯೊಬ್ಬರ ಧರ್ಮೀಯರ ಭಾವನೆಗಳ ಜೊತೆಗೆ ಯಾವಾಗ ಈ ಸರ್ಕಾರ ಚೆಲ್ಲಾಟ ಮಾಡಲಿಕ್ಕೆ ಪ್ರಾರಂಭವಾಯಿತು, ಆಗ ಮೊಳಗಿತು. ಹಳ್ಳಿಗಳಲ್ಲಿ ಹಿಡಿದು ಪೇಟೆಗಳಲ್ಲಿ ಜನರ ಧ್ವನಿ ಈ ಸರ್ಕಾರದ ವಿರುದ್ಧ ಹಿಡಿದಿದೆ. ಯಾಕೆ ಅಂತ ಕೇಳಿದ್ರೆ, ಈ ಸರ್ಕಾರ ಇವತ್ತು ಅಧಿಕಾರವನ್ನ ಹಿಡಿದದ್ದು ಯಾವುದರಿಂದ ಅಂತ ಕೇಳಿದ್ರೆ ಹಿಂದುತ್ವದ ಅಜೆಂಡದಿಂದ. ಒಂದೇ ಒಂದು ಅಜೆಂಡಾ ಅಂತ ಹೇಳಿದ್ರೆ ಅದು ಹಿಂದುತ್ವದ ಅಜೆಂಡಾ. ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನನಗೆ ಹೆಮ್ಮೆ ಇದೆ. ನಾವು ಜಾತ್ಯತೀತ ತತ್ವವನ್ನು ನಂಬ್ತೇವೆ. ನಾನಿವತ್ತು ಬದುಕ್ತಾ ಇರೋದು ಹಿಂದೂ ಧರ್ಮದ ತತ್ವದ ಅಡಿಯಲ್ಲಿ. ಆದ್ರೆ ನನ್ನ ಹಿಂದೂ ಧರ್ಮ ಯಾವುದು ಅಂತ ಕೇಳಿದ್ರೆ ನಾರಾಯಣ ಗುರುಗಳು ಬೋಧಿಸಿದ ಹಿಂದೂ ಧರ್ಮ. ನನ್ನ ಹಿಂದೂ ಧರ್ಮ ಯಾವುದು ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಬೋಧಿಸಿದ ಹಿಂದೂ ಧರ್ಮದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತು ಮೈಸೂರಿನಲ್ಲಿ ಒಂದು ದೇವಸ್ಥಾನವನ್ನ ಧ್ವಂಸ ಮಾಡುವ ಒಂದು ಕೃತ್ಯಕ್ಕೆ ಈ ಸರ್ಕಾರ ಕೈ ಹಾಕಿತು. ನಾವು ಯೋಚನೆ ಮಾಡಬೇಕು. ದೇವಸ್ಥಾನ ಅಂತ ಹೇಳಿದ್ರೆ ಅದು ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ. ಅಲ್ಲಿ ಜನರ ಭಾವನೆಗಳಿದೆ, ಅಲ್ಲಿ ಧಾರ್ಮಿಕ ನಂಬಿಕೆ ಇದೆ, ಅಲ್ಲಿ ಆ ಮಣ್ಣಿನ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಅನ್ನುವುದನ್ನ ಈ ಸರ್ಕಾರ ಯೋಚಿಸಬೇಕು ಅನ್ನುವ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಹೇಮನಾಥ್ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಬಿ ವಿಶ್ವನಾಥ್ ರೈ, ನಗರಸಭಾ ಮಾಜಿ ಸದಸ್ಯರಾದ ಅನ್ವರ್ ಕಾಸಿಂ, ರವಿಪ್ರಸಾದ್ ಶೆಟ್ಟಿ ಬನ್ನೂರು, ಜಗದೀಶ್ ಕಚೆ, ಮುಖೇಶ್ ಕೆಮ್ಮಿಂಚೆ ಮೊದಲಾದವರು ಪಾಲ್ಗೊಂಡಿದ್ದರು.